ತಿಪಟೂರು ಕೆಬಿ ಕ್ರಾಸ್ನಲ್ಲಿ ಜನವರಿ 29ರಂದು ಎರಡನೇ ನಮ್ಮ ಆರೋಗ್ಯ ಕೇಂದ್ರ ಪ್ರಾರಂಭ ಮಾಡಲಾಗುವುದು ಎಂದು ಕಾಂಗ್ರೆಸ್ ಮುಖಂಡ ಸಿಬಿ ಶಶಿಧರ್ ತಿಳಿಸಿದರು. ಹೆಣ್ಣು ಮಕ್ಕಳ ಶಿಕ್ಷಣ, ಆರ್ಥಿಕ ಸ್ಥಿತಿಗತಿ ಮತ್ತು ಪ್ರಮುಖವಾಗಿ ಹೆಣ್ಣು ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಮತ್ತು ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳ ಆರೋಗ್ಯ ಸಮಸ್ಯೆಗಳನ್ನು ಮುಕ್ತವಾಗಿ ವೈದ್ಯರೊಂದಿಗೆ ಹೇಳಿಕೊಂಡು ಸುಲಭವಾಗಿ ಪರಿಹಾರ ಕಂಡುಕೊಳ್ಳುವಲ್ಲಿ ಈ ಆರೋಗ್ಯ ಕೇಂದ್ರವನ್ನು ಗ್ರಾಮೀಣ ಭಾಗದ ಕೆಬಿ ಕ್ರಾಸ್ನಲ್ಲಿ ತೆರೆಯಲಿದ್ದು, ಅಲ್ಲಿನ ಸುತ್ತಮುತ್ತ ಪಂಚಾಯಿತಿ ಗ್ರಾಮೀಣ ಮಹಿಳೆಯರು ಈ ಕೇಂದ್ರಕ್ಕೆ ಬಂದು ತಮ್ಮ ಸಮಸ್ಯೆಗಳನ್ನು ವೈದ್ಯರುಗಳ ಮುಂದೆ ಆಪ್ತ ಸಮಾಲೋಚನೆ ನಡೆಸಿಕೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಎಂದು ಸಿಬಿ ಶಶಿಧರ್ ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಗೋಡೆಕೆರೆ ಶ್ರೀ ಮೃತ್ಯುಂಜಯ ದೇಶೀಯ ಕೇಂದ್ರ ಸ್ವಾಮೀಜಿ ಚಾಲನೆ ನೀಡಲಿದ್ದು, ಡಾಕ್ಟರ್ ಹೇಮಾ ದಿವಾಕರ್, ಡಾಕ್ಟರ್ ಎಲ್ ದ್ವಾರಕನಾಥ್ ಭಾಗವಹಿಸಲಿದ್ದಾರೆ. ವರದಿ ಆನಂದ ತಿಪಟೂರು. ಸಲಹೆ, ಆಶೀರ್ವಾದ ಬೇಕು ಅಂತ ಕೇಳ್ಕೊಂಡಿದ್ವು. ತಾಲೂಕಿನ ಜನತೆಯ ಆಶೀರ್ವಾದ ಮತ್ತೆ ಸಹಕಾರದಿಂದ ಇನ್ನೊಂದು ಕೇಂದ್ರ ನಾವುಗಳು ಓಪನ್ ಮಾಡ್ತಿದ್ದೇವೆ. ಅದು ಜನವರಿ 29 ಭಾನುವಾರ ಕೆಬಿ ಕ್ರಾಸ್ನಲ್ಲಿ ಓಪನ್ ಆಗ್ತಾ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಿರ್ತಕ್ಕಂಥ ಹೆಣ್ಮಕ್ಳು ಇದರಲ್ಲಿ ಸ್ವಲ್ಪ ಜನ ಆರೋಗ್ಯ ಸಖಿಯರಿದ್ದಾರೆ. ಇನ್ನು ಅಂದರೆ ಮನೆ ಮನೆಗೆ ಹೋಗಿ ಹಳ್ಳಿಯಲ್ಲಿ ಆರೋಗ್ಯದ ಬಗ್ಗೆ ತಿಳುವಳಿಕೆಯನ್ನು ನೀಡ್ತಾ ನಮ್ಮ ಆರೋಗ್ಯ ಕೇಂದ್ರವನ್ನು ಹೇಗೆ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ಇರೋ ಹೆಣ್ಮಕ್ಳು ನಮ್ಮ ಜೊತೆ ಇದ್ದಾರೆ. ಇನ್ನು 2-3 ಜನ ನಮ್ಮ ಜೊತೆ ಸಹಕಾರ ಕೊಡ್ತಿದ್ದಾರೆ, ಸಲಹೆಯನ್ನು ಕೊಡ್ತಿದ್ದಾರೆ. ಇನ್ನು ಬಹಳಷ್ಟು ಜನ ಬರಬೇಕಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ, ಬಂದು ಸೇರ್ಕೋಬಹುದು. ಮೂಲ ಉದ್ದೇಶ ಇಷ್ಟೇ, ಹೆಣ್ಣು ಮಕ್ಕಳ ಸಬಲೀಕರಣಕ್ಕೋಸ್ಕರ ಹೆಣ್ಣು ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ ಬಹಳ ಇಂಪಾರ್ಟೆಂಟ್. ಹಾಗಾಗಿ ನಾವು ಮೊದಲು ಆರೋಗ್ಯದ ಕಡೆ ಗಮನ ಹರಿಸಿದ್ದೇವೆ. ಅದರಲ್ಲೂ ಹಳ್ಳಿಗಾಡಿನ ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಮುತುವರ್ಜಿಯನ್ನು ವಹಿಸಿ ತಿಪ್ಟೂರಿಗೆ ಬಂದು ತೋರಿಸ್ಕೊಂಡು ಹೋಗ್ಬೋದು. ಅವರಿಗೆ ಸ್ವಲ್ಪ ತ್ರಾಸ ಮತ್ತು ಕಾಸ್ಟ್ ವೈಸೂ ಜಾಸ್ತಿ, ಅಂದರೆ ವೆಚ್ಚನೂ ಜಾಸ್ತಿ. ಹಾಗಾಗಿ ಅವರಿಗೆ ಕೈಗೆಟುಕುವ ರೀತಿಯಲ್ಲಿ ಒಂದೊಂದು ಭಾಗದಲ್ಲಿ ನಾವು ಕನಿಷ್ಠ 3 ಅಥವಾ 4 ಮಾಡಬೇಕು ಅಂದ್ಕೊಂಡಿದ್ದು. ಹಾಗಾಗಿ ಎರಡನೆಯ ಆರೋಗ್ಯ ಕೇಂದ್ರವನ್ನು ನಾವು ಭಾನುವಾರ ಜನವರಿ 29ರಂದು ಕೆಬಿ ಕ್ರಾಸ್ನಲ್ಲಿ ಮಾಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮಗಳನ್ನು ಆಹ್ವಾನಿಸ್ತಾ ಆ ಕಾರ್ಯಕ್ರಮಕ್ಕೆ 10:00 ಸ್ಟಾರ್ಟ್ ಆಗುತ್ತೆ. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗೋಡೆಕೆರೆಯ ಪರಮ ಪೂಜ್ಯ ಶ್ರೀ ಶ್ರೀ ಮೃತ್ಯುಂಜಯ ದೇಶಿ ಕೇಂದ್ರ ಮಹಾಸ್ವಾಮೀಜಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಅದರ ಮುಖ್ಯ ಅತಿಥಿಗಳು ನಮ್ಮ ಜೊತೆ ಕೊಲಾಬರೇಟ್ ಆಗಿರತಕ್ಕಂಥ ಡಾಕ್ಟರ್ ಹೇಮಾ ದಿವಾಕರ್ ಅವರು ನಮ್ಮ ಜೊತೆ ಇರ್ತಾರೆ. ಮತ್ತೆ ಡಾಕ್ಟರ್ ಜಿ.ವಿ. ದಿವಾಕರ್ ಅವರು ಇರ್ತಾರೆ. ದ್ವಾರಕನಾಥ್ ಮತ್ತೆ ತಮೀಮ್ ಅಹಮದ್ ಇವರು ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ಗಳು.